ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಸುಪ್ರಸಿದ್ಧ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರದ ಶ್ರೀ ಕಾಮಧೇನು ಗೋಶಾಲೆಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಗೋಪೂಜೆ ನಡೆಯಿತು. ಶ್ರೀ ಕ್ಷೇತ್ರದ ಅರ್ಚಕರಾದ ಸುಬ್ರಹ್ಮಣ್ಯ ತೊಡ್ತಿಲಾಯ ಅವರು ಗೋಪೂಜೆಯನ್ನ ನೆರವೇರಿಸಿದ್ರು. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಶಬರಾಯ, ಸಮಿತಿಯ ಸದಸ್ಯರಾದ ಪಿ ವಿಶ್ವನಾಥ್ ಶೆಟ್ಟಿ, ವಿಶ್ವನಾಥ್ ಕೊಲ್ಲಾಜೆ, ಅಣ್ಣಪ್ಪ ಗೌಡ ಕಾಶಿ, ಗಣೇಶ್ ಪಿಕೆ, ಪ್ರಶಾಂತ್ ರೈ ಅರಂತಬೈಲು, ಸಿನಿ ಗುರುದೇವನ್, ಸೌಮ್ಯ ಪ್ರಕಾಶ್, ಸುಚಿತ್ರಾ ಕೊಲ್ಲಾಜೆ, ಉದ್ಯಮಿ ಹರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ನಾವು ತುಂಬ ಸರಿ ಸರ್ಕಾರಕ್ಕೆ ಜಾಗವನ್ನು ಕೊಡಬೇಕಂದ್ರೆ ನಾವು ತುಂಬ ನಮ್ಮ ಉಸ್ತುವಾರಿ ಸಚಿವರ ಹತ್ರ ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ ದನಗಳಿಲ್ಲಿ ಸಣ್ಣ 200-280 ಗೋಗಳು ಇಲ್ಲಿ ಇದ್ದಾವೆ. ಅದಕ್ಕೆ ಇಲ್ಲಿ ಭಾರಿ 1 ಎಕರೆ ಸ್ಥಳವನ್ನು ಇಷ್ಟವರೆಗೆ ಈ ಮೊದಲಿನ ಕಮಿಟಿಯವರು ಯಾರು ಮಾಡಿ ಅದರ ಬಗ್ಗೆ ನಾವೀಗ ಮುಂದುವರಿಸ್ತಾ ಒಂದು ಜಾಗವನ್ನು ನಮ್ಮ ಹೆಚ್ಚುವರಿ ಜಾಗವನ್ನು ಮಾಡಲಿಕ್ಕೆ ಇದು ನಮ್ಮ ತಹಶೀಲ್ದಾರಿಗೆ ಪತ್ರವನ್ನು ಮಾಡಿಸ್ಲಿಕ್ಕೆ ಇದು ಮಾಡಿದ್ದೇವೆ. ಅವರು ಮಾಡಿಕೊಡ್ತೇನೆ ಭರವಸೆ ಕೊಟ್ಟಿದ್ದಾರೆ. ಹಾಗೆ ಇನ್ನು ನಮಗೆ ಸರ್ಕಾರದಿಂದ ಒಂದು 5 ಎಕರೆವರೆಗೆ ಇಲ್ಲಿ ಕೇಸರಿ ಜಾಗ ಬೇಕಷ್ಟು ಇದೆ. ಅದರೊಂದು ಸರ್ಕಾರ ನಮ್ಮ ಈ ಗೋಶಾಲೆಗೆ ಬಿಟ್ಟು ಕೊಟ್ಟರೆ ಈ ಒಂದು 200-280 ಗೋವುಗಳಿಗೆ ತುಂಬ ಅನುಕೂಲ ತಂದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. First walking is celebration. Every breath that you take is celebration. The question is